ಹರೇ ಕೃಷ್ಣ. ಇವತ್ತು ನಾವು ಜಾನುದ್ವೀಪ್ ಜಾನುದ್ವೀಪ್ ಅಂದ್ರೆ ಬಂಧನ. ಇದಕ್ಕೆ ಆಚಾರ್ಯರು ಅಕ್ರೂರಂದು ಬ್ಯೂಟಿಫುಲ್ ಅಂದ್ರೆ ಈ ವಂದನೆ ಇದು ಎಂತಂದ್ರೆ ಭಾಗವತದಲ್ಲಿ ಉಂಟು ಅಕ್ರೂರ. ಹಾಗಾಗಿ ಈ ವಂದನಂ ಜಾನುಮುನಿ ನೋಡಿ, ಜಾನುಮುನಿ ಅಂತ ಅಂದ್ರೆ ಈ ನವದ್ವೀಪದಲ್ಲಿ ನಡಿಯದಲ್ಲಿ ಅವರು ಗೌರಾಂಗ ಮಹಾಪ್ರಭು ಅವರನ್ನು ಪಡೆಯಲಿಕ್ಕೆ ಅಂತ ತಪಸ್ಸು ಕೂತ್ಕೊಳ್ತಾರೆ. ಆಗ ಎಂತ ಆಗ್ತದೆ ಅಂದ್ರೆ ಅವರು ಆಚಮನ್ ಮಾಡುವಂತ ಗ್ಲಾಸ್ ಇದೆಲ್ಲ ಈ ಗಂಗೆ ಎಂತ ಮಾಡ್ತಾಳೆ, ಕೊಚ್ಚಿ ಹೋಗ್ತಾಳೆ. ಅಂದ್ರೆ ಅದು ಅದರಲ್ಲಿ ಹೋಗ್ತಾರೆ ನೀರಲ್ಲಿ. ಅದಕ್ಕೆ ಸಿಟ್ಟು ಬಂದು ಅವರು ಎಂತ ಮಾಡುವಂಥದ್ದು, ಗಂಗೆಯನ್ನು ನುಂಗಿ ಬಿಡುವಂಥದ್ದು ಟೋಟಲ್. ಇದಕ್ಕೆ ಎಂತ ಆಗ್ತದೆ ಅಂದ್ರೆ ಭಗೀರಥ ಬಂದು ತಪ್ಪಾಯ್ತು ಅಂತ ಕೇಳುವಂಥದ್ದು. ಮತ್ತೆ ಆ ಜಾನುಮುನಿಯನ ಆ ತೊಡೆಯಿಂದ ಗಂಗೆಯನ್ನು ಬಿಡುವಂಥದ್ದು. ಹಾಗಾಗಿ ಅವಳ ಹೆಸರು ಜಾಹ್ನವಿ ಆಗುವಂಥದ್ದು. ಜಾಹ್ನವಿ ಅಂದ್ರೆ ಜಾನುಮುನಿದು ಮಗಳಂತ ಆಗ್ತಾಳೆ. ಹಾಗಾಗಿ ಇದು ರಿಲೇಷನ್ ಅಲ್ಲಿ ಆ ಜಾಗ. ಮತ್ತೆ ಇವರಿಗೆ ದರ್ಶನ ಆಗ್ತದೆ. ಅದರ ಶ್ಲೋಕನ ಹೇಳ್ತಾನೆ, ಜಾನುದ್ವೀಪಂ ಸಮಾಶದಯ ದೃಷ್ಟ ಜಾನು ತಪೋವನ ಮುದದ್ರೂಮ ರಾಮತ್ ಲೀಲಂ ಸ್ಮರಣಂ ಗೌರ ಉಮುಡೋಹ. ಈ ಚೈತನ್ಯ ಮಹಾಪ್ರಭು ಗೌರ ಸುಂದರ ಅವರು ಜಾನುಮುನಿದು ಆಶ್ರಮಕ್ಕೆ ಬರ್ತಾರೆ, ಜಾನುದ್ವೀಪಕ್ಕೆ. ಮತ್ತೆ ಅಲ್ಲಿ ಅವರು ತುಂಬಾ ಒಂದು ಬ್ಲಿಸ್ಫುಲ್ ಆಗಿರ್ತಾರೆ. ತುಂಬಾ ಅವರಿಗೆ ಖುಷಿ ಆಗ್ತದೆ ಜಾನುಮುನಿಗೆ ಅವರನ್ನು ನೋಡಿ. ಎಸ್ ಎಸ್ ಕೃಷ್ಣ. ಎಸ್ ನೋಡಿ, ಈ ರೀತಿ ಗಂಗೆ ಜಾಹ್ನವಿ ಆದಳು. ಯಾಕಂದ್ರೆ ಮತ್ತೆ ಪಾದದಿಂದ ತೊಡೆಯಿಂದ ಬಂದದ್ದು. ಎಸ್ ಎಸ್ ಕೃಷ್ಣ. ನೆಕ್ಸ್ಟ್ ಭೀಷ್ಮ ತಿಲಕ್ಕೆ ಹೋಗುವ. ಭೀಷ್ಮದೇವ ಶಾಂತನು ಮಹಾರಾಜ ಮತ್ತೆ ಗಂಗಾದೇವಿಯ ಮಗ. ಹಾಗಾಗಿ ಮತ್ತೆ ಅವ ಬೃಹಸ್ಪತಿಯೊಳಗೆ ಕಲ್ತ, ಎಲ್ಲಿ ಅಂದ್ರೆ ಈ ಹೆವೆಲ್ನಿ ಪ್ಲಾನೆಟ್ ಅಲ್ಲಿ ಕಲ್ತಿದ್ದ. ಮತ್ತೆ ಲಾಸ್ಟ್ಗೆ ಅವನನ್ನು ಎಲ್ಲಿ ಕಳಿಸಿದ್ರು. ಮತ್ತೆ ಭೀಷ್ಮ ಪಿತಾಮಹಗೆ ಜಾನ್ಮುನಿ ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳ್ತಾರೆ, ಅಂದ್ರೆ ಹೇಗೆ ಬರ್ತಾರೆ. ಮತ್ತೆ ಅವರು ತುಂಬಾ ಭೀಷ್ಮ ಪಿತಾಮಹದ ಕೂಡ ತುಂಬಾ ಎಕ್ಸ್ಟ್ರೆಸ್ ಇರ್ತಾರೆ. ಎಲ್ಲ ಪೊಲಿಟಿಕಲ್ ಸೈನ್ಸ್, ರಿಲಿಜಿಯಸ್ ಎಲ್ಲ ಅವರೇ ತಿಳಿಸಿಕೊಡುವಂಥದ್ದು. ಮತ್ತೆ ಭೀಷ್ಮ ಪಿತಾಮಹ ಅವರ ಕೊನೆಯ ಅವರ ಈ ಮರಣದ ಟೈಮಲ್ಲಿ ಅವರು ಬೆಡ್ ಅಲ್ಲಿ ಇರುವಾಗ ಅಲ್ಲಿ ಆಗ ಅವರು ಒಂದು ಹೇಳ್ತಾರೆ, ಅದೇ ವಿಷ್ಣು ಸಹಸ್ರನಾಮದಲ್ಲಿ ಉಂಟದು ನೋಡಿ ಈ ಶ್ಲೋಕ. ಸುವರ್ಣವರ್ಣೋ ಹೇಮಾಂಗೋ ವರಾಂಗ ಚಂದನಾಂಗಾದಿ ಸನ್ಯಾಸಕೃತ್ ಶಮ ಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಅಂದ್ರೆ ಇದು ಚೈತನ್ಯ ಮಹಾಪ್ರಭು ಬಗ್ಗೆ ಅವರು ವಿಷ್ಣು ಸಹಸ್ರನಾಮದಲ್ಲಿ ಇದು ಕೂಡ ಉಂಟು, ಅವರು ತಿಳಿಸ್ತಾರೆ. ಹಾಗಾಗಿ ಭೀಷ್ಮದೇವನಿಗೆ ಜಾನ್ಮುನಿ ಅಜ್ಜ ಬೀಳ್ತಾರೆ. ಯಾಕಂದ್ರೆ ಗಂಗಾದೇವಿ ಮಗಳಾದಾಗ ಈ ಗಂಗಾದೇವಿಯ ಮಗಳು ಭೀಷ್ಮ, ಹಾಗಾಗಿ ಇವರು ಅಜ್ಜ ಅಂತ ಆಗ್ತಾರೆ. ಮತ್ತೆ ಭೀಷ್ಮ ಸೇಮ್ ಈ ಜ್ಞಾನವನ್ನು ಅವರ ಜ್ಞಾನಮುನಿ ಕಳಿಸಿದನ್ನು ಇದು ಯುಧಿಷ್ಠಿರ ಮಹಾರಾಜಿಗೆ ತಿಳಿಸಿಕೊಡ್ತಾರೆ. ಯುಧಿಷ್ಠಿರ ಮಹಾರಾಜಿಗೆ ಇನ್ಸ್ಟ್ರಕ್ಷನ್ ಮಾಡುವಂಥದ್ದು ಅಲ್ಲಿ ಜಾನುಮುನಿ ಹೇಳಿದ್ದು ಭೀಷ್ಮನಿಗೆ ಅದನ್ನು ಇವರಿಗೆ ತಿಳಿಸ್ತಾರೆ. ಎಸ್ ಆಯ್ತು. ನೆಕ್ಸ್ಟ್ ಮೋದ್ರಮ ದ್ವೀಪ. ಎಸ್ ಈಗ ನಾವು ಮೋದ್ರಮ ದ್ವೀಪದ ಬಗ್ಗೆ ಮೋದ್ರಮ ದ್ವೀಪ ಅಂದ್ರೆ ದಾಸ್ಯಂ.
ಇದರ ಬಗ್ಗೆ ತಿಳಿಸ್ತೇನೆ. ಯಾಕೆಂದ್ರೆ ಈ ಜಾನುದ್ವೀಪ ತುಂಬಾ ಸಣ್ಣದು, ಅಲ್ಲಿ ಭಾಗ ಕೂಡ ತುಂಬಾ ಸಣ್ಣ ಜಾಗ. ಈ ಜಾನ್ಮುನಿ ಬಂದ ಕಾರಣ ಅಲ್ಲಿ ಒಂದೇ ಒಂದು ಇನ್ಸ್ಟೆನ್ಸ್, ಬೇರೆ ಯಾವುದಿಲ್ಲ. ಮತ್ತೆ ಭೀಷ್ಮ ಪಿತಾಮಹ ಅಲ್ಲಿ ಬರುವಂಥದ್ದು ಅಷ್ಟೇ, ಎರಡೇ ಇನ್ಸ್ಟೆನ್ಸ್ ಇರುವಂಥದ್ದು. ಈಗ ನಾವು ಮೂದ್ರುಮ ದ್ವೀಪದ ಬಗ್ಗೆ ತಿಳಿಯುವ. ಈಗ ದಾಸ್ಯಂ, ಮೂದ್ರುಮ ದ್ವೀಪ ಅಂದ್ರೆ ದಾಸ್ಯಂ, ನಾವೆಲ್ಲರೂ ದಾಸ್ಯರೇ, ಸೇವಕರು. ಎಂತ ಹೇಳುವಂಥದ್ದು, 5 ರಸ ಉಂಟು: ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಆದರೆ ದಯವಿಟ್ಟು ಈ ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಇದು ನಮಗೆ ಅಲ್ಲ, ಇದು ನಮ್ಮ ಪ್ಲೇಟ್ ಅಲ್ಲ. ಯಾಕೆಂದ್ರೆ ನಾವು ಅಡ್ವಾನ್ಸ್ ಆಗಲಿಲ್ಲ. ಅದು 24 ಗಂಟೆ ಯಾರು ಸ್ಮರಣೆ ಉಂಟು ಕೃಷ್ಣನ, ಅವರು ಹೈಲಿ ಅಡ್ವಾನ್ಸ್. ಅಂದ್ರೆ ಇದು ಕೆಲವೊಂದು ರಾಗಾನುಗ ಭಕ್ತರು, ನಾವು ರಾಗಾನುಗ ಭಕ್ತಿಗೆ ಬರಲಿಲ್ಲ. ಈಗ ನೋಡಿ, ಈಗ ನಾವು ಎಲ್ಲವನ್ನು ತೆಗೆಯುವ. ಈಗ 5 ರಸಗಳು. ಶಾಂತ ಅಂದ್ರೆ ಈಗ ಈ ಎಲ್ಲ ಪ್ರಾಣಿಗಳು, ಹಸು, ಗಿಳಿ, ನವಿಲು, ಇದೆಲ್ಲ ಶಾಂತ ರಸದಲ್ಲಿ ತುಂಬಾ ಸೈಲೆಂಟ್ ಆಗಿ ಸೇವೆ ಮಾಡ್ತಾ ಉಂಟು. ಗೋಲೋಕದಲ್ಲಿ ಉಂಟು ಅದು ಕೂಡ. ಈಗ ನಾವು ನೆಕ್ಸ್ಟ್ 4 ತೆಗೆಯುವ. ಈಗ ದಾಸ್ಯದಲ್ಲಿ ದಾಸ್ಯ ಉಂಟು, ಸೇವಕ, ಸೇವಾಭಾವ ಉಂಟು. ಮತ್ತೆ ಸಾಕ್ಯದಲ್ಲಿ ದಾಸ್ಯ ಕೂಡ ಉಂಟು, ಸಾಕ್ಯ ಕೂಡ ಉಂಟು. ಮತ್ತೆ ವಾತ್ಸಲ್ಯದಲ್ಲಿ ಸಾಕ್ಯ, ದಾಸ್ಯ, ಸಾಕ್ಯ ಮತ್ತೆ ವಾತ್ಸಲ್ಯ ಉಂಟು. ಮಾಧುರ್ಯದಲ್ಲಿ ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಎಲ್ಲ ಉಂಟು. ಹಾಗಾಗಿ ಮಾಧುರ್ಯ ತುಂಬಾ ಹೈಯೆಸ್ಟ್. ಮಾಧುರ್ಯ ಅಂದ್ರೆ ರಾಧಾರಾಣಿ ಮತ್ತೆ ಎಲ್ಲ ಗೋಪಿಕೆಯರು, ಆ ಭಾವ ತುಂಬಾ ಹೈಯೆಸ್ಟ್. ಈಗ ಈ ಇನ್ಸ್ಟೆನ್ಸ್ ಅಲ್ಲಿ ನಾವು ಒಂದು ಲಕ್ಷ್ಮಣನ ವಿಷಯ ತೆಗೆಯುವ. ಹೆಚ್ಚಿನವರಿಗೆ ಅಂತಂದ್ರೆ ಲಕ್ಷ್ಮಣನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದ್ರೆ ಆ ಸೇವೆ ಮಾಡುವುದು ನಾವು ಲಕ್ಷ್ಮಣನಿಂದ ತಿಳಿಯುವ. ಲಕ್ಷ್ಮಣ ಸೇವಕ, ರಾಮ ಯಜಮಾನ. ಈಗ ನಮ್ಗೆ ರಾಮನಿಗಿಂತ ಲಕ್ಷ್ಮಣ ಜಾಸ್ತಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಸಾಧಕರು. ನಮ್ಮ ಡೆಸಿಗ್ನೇಷನ್ ಎಂತ? ಜೀವೇರ ಸ್ವರೂಪಾಯಿ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಹಾಗಾಗಿ ನಮಗೆ ಲಕ್ಷ್ಮಣ ಜಾಸ್ತಿ ಇಂಪಾರ್ಟೆಂಟ್ ರಾಮನಿಗಿಂತ. ಯಾಕೆಂದ್ರೆ ನಾವು ಹೇಗೆ ಸೇವೆ ಮಾಡುದು ನಾವು ಲಕ್ಷ್ಮಣನಿಂದ ಕಲಿಯುವ. ನೋಡಿ, ಈ ಮಗು ಆದ ಮೇಲೆ, ಯಾರಿಗೆ? ದಶರಥನಿಗೆ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಆದ ಮೇಲೆ ಅವ್ರು ಕೂಗ್ತಾ ಇರ್ತಾರೆ. ತುಂಬಾ ಕೂಗು, ನಿಲ್ಲುವುದಿಲ್ಲ. ಯಾಕೆ ಅಂದ್ರೆ ರಾಮ ಮತ್ತೆ ಭರತ ಒಟ್ಟಿಗೆ ಇದ್ದ, ಲಕ್ಷ್ಮಣ ಮತ್ತೆ ಶತ್ರುಘ್ನ ಒಟ್ಟಿಗೆ ಇದ್ದ. ಹಾಗಾಗಿ ಕೂಗುವಂಥದ್ದು. ಯಾಕೆಂದ್ರೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಮತ್ತೆ ಅವರು ಕಾಂಬಿನೇಷನ್ ಚೇಂಜ್ ಮಾಡಿದ್ರು. ರಾಮನ ಲಕ್ಷ್ಮಣನೊಟ್ಟಿಗೆ ತಂದ್ರು, ಮತ್ತೆ ಭರತನನ್ನು ಶತ್ರುಘ್ನದೊಟ್ಟಿಗೆ ತಂದ್ರು. ಆಗ ಕೂಗು ನಿಲ್ಲಿಸಿದ್ರು. ಯಾಕೆಂದ್ರೆ ಅದು ಕಾಂಬಿನೇಷನ್. ಭರತ ಮಾಸ್ಟರ್, ಶತ್ರುಘ್ನ ಸೇವಕ. ರಾಮ ಮಾಸ್ಟರ್, ಲಕ್ಷ್ಮಣ ಸೇವಕ. ಈ ರೀತಿ ಬಂದ ಮೇಲೆ ಅದು ಸರಿ ಆಯ್ತು. ಎಸ್, ಈಗ ಯಾಕಂದ್ರೆ ನಿತ್ಯ ಸೇವಕ ಲಕ್ಷ್ಮಣ. ಖಾಲಿ ಅಯೋಧ್ಯೆ ಇನ್ಸಿಡೆನ್ಸ್ ಅಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಸೇವಕ. ಇವ ಕೂಡ ಹಾಗೆ. ಶತ್ರುಘ್ನ, ಭರತಂದು ನಿತ್ಯ ಸೇವಕ. ಮತ್ತೆ ಸಣ್ಣದಿಂದ ಲಕ್ಷ್ಮಣ ರಾಮನಿಗೆ ಸೇವೆ ಮಾಡ್ತಾ ಇದ್ದಾನೆ. ಅವನ ಜೀವನ ಪೂರ್ತಿ ತ್ಯಾಗ. ನಾವು ತ್ಯಾಗ ಎಂತ ಲಕ್ಷ್ಮಣನಿಂದ ಕಲಿಬೇಕು. ಮತ್ತೆ ಎಂತ ಆಯ್ತಂದ್ರೆ ರಾಮಾಯಣದಿಂದ ನಾವು ಎಲ್ಲ ಒಂದು ಕೂಗುದನ್ನು ನಿಜವಾಗಿ ನಾವು ಕಲ್ತೇವೆ. ಯಾಕಂದ್ರೆ ಈ ರಾಮ, ಅವನ ತಂದೆ ದಶರಥ ಹೇಳ್ತಾನೆ, ನೀನ್ ನಾಳೆ ಕಾಡಿಗೆ ಹೋಗ್ಬೇಕಂತ. ನೋಡಿ, ಮುಂಚಿನ ದಿವಸ ಫುಲ್ಲು ರೆಡಿ ಆಗ್ತದೆ ನಾಳೆ ಪಟ್ಟಾಭಿಷೇಕಕ್ಕೆ. ಮತ್ತೆ ಹೇಳ್ತಾನೆ ದಶರಥ, ನೀನು ಕಾಡಿಗೆ ಹೋಗ್ಬೇಕು, ನಮ್ಮಿಂದ ಆಗ್ಲಿಕ್ಕಿಲ್ಲ. ಆದ್ರೆ ಆ ರಾಮ ಹೋಗುವಾಗ ಎಲ್ಲ ಅಯೋಧ್ಯವಾಸಿಗಳು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಹಾಗಾಗಿ ರಾಮಾಯಣ ನಮ್ಗೆ ಕೂಗುದನ್ನು ಕಲಿಸಿದೆ. ಯಾಕೆಂದ್ರೆ ಅವರ ಪೂರ್ತಿ ತ್ಯಾಗ ನಾವು ಎಂತ ಅಂತ ಈ ರಾಮಾಯಣದಿಂದ ಕಲಿಬೇಕು. ನಮ್ಗೆ ತ್ಯಾಗ ಮಾಡ್ಲಿಕ್ಕೆ ಗೊತ್ತಿಲ್ಲ. ನಮ್ಗೆ ಎಂತ ಅಂದ್ರೆ ಎಂತ ಹೇಳುವಂಥದ್ದು, ನಮ್ಗೆ ಅಟ್ಯಾಚ್ಮೆಂಟ್. ನೋಡಿ, ಪ್ರಭುಪಾದ ಹೇಳ್ತಾರೆ, ಇದು ತುಂಬಾ ಒಳ್ಳೆ ಪಾಯಿಂಟ್. ಅಟ್ಯಾಚ್ಮೆಂಟ್ ಮತ್ತೆ ಅಫೆಕ್ಷನ್. ಅಟ್ಯಾಚ್ಮೆಂಟ್ ಅಂದ್ರೆ ಈಗ ಧೃತರಾಷ್ಟ್ರ, ದುರ್ಯೋಧನ ಹತ್ರ ಅಟ್ಯಾಚ್ಮೆಂಟ್ ಇತ್ತು. ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ.
ನೋಡಿ, ನಾವು ಕೂಡ ನಮ್ಮ ಮಕ್ಕಳ ಹತ್ರ ತುಂಬಾ ಅಟ್ಯಾಚ್ ಆಗಿದ್ದೇವೆ, ಕೇಳಿದೆಲ್ಲ ಕೊಡ್ತೇವೆ, ಇದು ಒಳ್ಳೇದಲ್ಲ. ಆದ್ರೆ ಪ್ರಭುದಲ್ಲಿ ಹೇಳ್ತಾರೆ, ವಿದುರ ವಿದುರ ತಮ್ಮ, ಯಾರ? ಧೃತರಾಷ್ಟ್ರನ ತಮ್ಮ, ಅದು ದಾಸಿಪುತ್ರ. ಅಯ್ಯೋ, ಒಮ್ಮೆ ತಮಾಷೆ ಮಾಡ್ತೇನೆ ದುರ್ಯೋಧನ, ನೀನು ದಾಸಿಯ ಮಗನಾಗಿ ನಂಗೆ ಹೇಳಲಿಕ್ಕೆ ನೀನು ಬಂದಿದ್ಯಾ? ಮತ್ತೆ ಅವ ಎಂತ ಹೇಳಿದ, ಅಲ್ಲಿ ಬಿಟ್ಟು ಹೋದ. ಯಾಕೆಂದ್ರೆ ಅವನಿಗೆ ಎಫೆಕ್ಷನ್ ಇತ್ತು. ಪ್ರಭುಪಾದ ಹೇಳ್ತಾರೆ, ಎಫೆಕ್ಷನ್ ಒಳ್ಳೆಯದು. ವಿದುರನಿಗೆ ಧೃತರಾಷ್ಟ್ರನ ಮೇಲೆ ಎಫೆಕ್ಷನ್ ಇತ್ತು, ಅಟ್ಯಾಚ್ಮೆಂಟ್ ಇರಲಿಲ್ಲ. ಆದ್ರೆ ಧೃತರಾಷ್ಟ್ರನಿಗೆ ಅವನ ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಇತ್ತು. ಅಟ್ಯಾಚ್ಮೆಂಟ್ ನಮ್ಮನ್ನು ಗುಂಡಿಗೆ ತಳ್ತದೆ. ಯಾವಾಗ ನಾವು ಮಕ್ಕಳಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು, ಅಫೆಕ್ಷನ್ ಇರಬೇಕು, ವಿದುರನ ತರ. ಹಾಗಾಗಿ ಇದನ್ನು ನಾವು ಇಲ್ಲಿ ತಿಳಿಬಹುದು. ಆದ್ರೆ ನಮ್ಗೆ ಅಂತಂದ್ರೆ ನೋಡಿ, ಈ ರಾಮಾಯಣದಲ್ಲಿ ಪೂರ್ತಿ ತ್ಯಾಗ, ಸ್ಯಾಕ್ರಿಫೈಸ್ ನಮ್ಗೆ ಜೀವನದಲ್ಲಿ ಗಳಿಸ್ಬೇಕು. ಮತ್ತೆ ಈ ಗಳಿಸೋದ್ರಿಂದ ನಾವು ಮಹಾನ್ ಆಗುವುದಲ್ಲ, ನಾವು ತ್ಯಾಗ ಮಾಡುವುದರಿಂದ ಮಹಾನ್ ಆಗುವಂತ, ಇದನ್ನು ನಾವು ತಿಳಿಬೇಕು. ಗಳಿಸೋದ್ರಿಂದ ಯಾರು ಮಹಾನ್ ಆಗುವುದಿಲ್ಲ. ಎಂತಂದ್ರೆ ನೋಡಿ, ನಾವು ಮಕ್ಕಳನ್ನು ಹುಟ್ಟಿಸ್ತೇವೆ, ಮತ್ತೆ ನಾವು ಅವರಿಗೆ ಎಜುಕೇಶನ್ ಕೊಡಿಸ್ತೇವೆ, ಮತ್ತೆ ನಮ್ದು ಇಚ್ಛೆ ಅಂತ ಒಳ್ಳೆ ಕಲಿಬೇಕು, ಒಳ್ಳೆ ಕೆಲಸ ಸಿಗಬೇಕು, ಮತ್ತೆ ಒಳ್ಳೆ ಅವನಿಗೆ ಮದುವೆ ಮಾಡಿಸ್ಬೇಕು, ಒಳ್ಳೆ ಇದೆ. ಇದು ಎಲ್ಲರೂ ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಎಲ್ಲ ತಂದೆದಾಗ ಇದೆ. ಹಾಗಾಗಿ ನಾವು ತ್ಯಾಗ ಉಂಟ ನಮ್ಮಲ್ಲಿ. ಎಂತ ತ್ಯಾಗ ಉಂಟು? ತ್ಯಾಗ ಅಂದ್ರೆ ಹುಟ್ಟು ತ್ಯಾಗ ಅಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ರಿಲೇಟೆಡ್ ತ್ಯಾಗ ಇದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಒಬ್ಬ ಮಹಾನ್ ಆಗುವುದು ಯಾವಾಗ ಅಂದ್ರೆ ನೋಡಿ, ಈಗ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಈಗ ಹೇಗಂದ್ರೆ, ನಾವು ಸನ್ಯಾಸಿಯವರು ತುಂಬಾ ಉತ್ತಮ, ಅವರಿಗೆ ನಾವು ಟೋಟಲ್ ಶರಣಾಗತರಾಗ್ತೇವೆ. ಯಾಕೆ? ಅವ್ರ ತ್ಯಾಗ ಅಷ್ಟುಂಟು. ಅವರ ತ್ಯಾಗಕ್ಕೆ ನಾವು ಅಲ್ಲಿ ಶರಣಾಗತರಾಗುವಂಥದ್ದು, ಇದನ್ನು ತಿಳ್ಬೇಕು. ಹಾಗಾಗಿ ಎಲ್ಲಿ ತ್ಯಾಗ ಉಂಟು ಅದು ಮಹಾನ್ ಆಗ್ತದೆ. ಆದ್ರೆ ನಮ್ಗೆ ಎಂತಂದ್ರೆ, ಈ ಕಲಿಯುಗದಲ್ಲಿ ನಮ್ಗೆ ಬೇಕು 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 ಬೇಕು, ನಮ್ಗೆ ತ್ಯಾಗ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ. ಆದ್ರೆ ನಾವು ಇಲ್ಲಿ ಕಲಿಬೇಕು. ಪ್ರಭುಪಾದ ಹೇಳುವಂಥದ್ದು, ಒಬ್ಬ ಗ್ರೇಟ್ ಪರ್ಸನ್ ಅವ ಗ್ರೇಟ್ ಆಗುದು ಯಾವಾಗ? ಅವನ ಸ್ಯಾಕ್ರಿಫೈಸ್, ತ್ಯಾಗದಿಂದ. ಹಾಗಾಗಿ ನಾವು ತ್ಯಾಗ ಮಾಡ್ಲಿಕ್ಕೆ ಕಲಿಬೇಕು. ಇಲ್ಲಿ ಲಕ್ಷ್ಮಣ ಪೂರ್ತಿ ತ್ಯಾಗ ಮಾಡಿದ್ದಾನೆ. ಮತ್ತೆ ನೋಡಿ, ರಾಜಕಾರಣಿಗಳು ಹೇಳುವಂಥದ್ದು, ನಾವು ಪ್ರಜೆಗಳ ಸೇವಕರು. ಸೇವೆ ಮಾಡ್ತಾರ? ಇಲ್ಲ. ಇಲೆಕ್ಷನ್ ಟೈಮ್ ಆಗುವ ಮುಂಚೆ ಸ್ವಲ್ಪ ಸೇವೆ ಮಾಡ್ಲಿಕ್ಕೆ ಬರ್ತಾರೆ, ಇಲೆಕ್ಷನ್ ಆದ್ಮೇಲೆ ಅವರದೇ ಅವರಿಗೆ. ಆದ್ರೆ ಈ ಮಹಾತ್ಮರು ಭಗವದ್ಗೀತೆಯಲ್ಲಿ ಕೂಡ ಉಂಟು, ಮಹಾತ್ಮರು ಯಾವಾಗಲೂ ಇನ್ನೊಬ್ಬರ ಸೇವೆಯಲ್ಲಿ ಇಡುವಂಥದ್ದು. ಹೇಗೆ ನಾನು ಅವನಿಗೆ ಕೃಷ್ಣ ಪ್ರಜ್ಞೆ ಕೊಡುವಂಥದ್ದು, ಇದು ಮೇನ್. ಮತ್ತೆ ನೋಡಿ, ದಶರಥ ರಾಮದೇವರಿಗೆ ಹೇಳ್ತಾರೆ, ನೀನು ಕಾಡಿಗೆ ಹೋಗು ಅಂತ. ಆಗ ರಾಮದೇವರು ಹೊರಡ್ತಾರೆ. ಅವರೊಟ್ಟಿಗೆ ಸೀತೆ, ಅವರ ಹೆಂಡತಿ ಕೂಡ ಹೊರಡ್ತಾಳೆ. ಇದು ಸಹಜ. ಗಂಡ ಹೋಗುವಾಗ ಸೀತೆ ಕೂಡ ಹೊರಡುವಂಥದ್ದು, ವೈಫ್ ಹೆಂಡತಿ ಕೂಡ ಹೋಗುವಂಥದ್ದು, ಅದು ಸಹಜ. ಹೇಗಂದ್ರೆ ಹೆಂಡತಿ ಅದು ಡ್ಯೂಟಿ. ಆದ್ರೆ ಲಕ್ಷ್ಮಣನಿಗೆ ಹೋಗ್ಬೇಕಂತ ಎಂತಾದ್ರೂ ಇತ್ತ? ಎಂತಾದ್ರೂ ಇತ್ತ? ಇಲ್ಲ. ಮತ್ತೆ ನೋಡಿ, ಈಗ ಇನ್ನೊಂದು ವಿಷಯ, ರಾಮ ಸೀತೆಯೊಟ್ಟಿಗೆ ಹೋದ, ಭರತ ಮತ್ತೆ ಶತ್ರುಘ್ನ ಅವರಲ್ಲಿ ಇದ್ರು, ಅವರ ಹೆಂಡತಿ ಒಟ್ಟಿಗೆ. ಆದರೆ ಲಕ್ಷ್ಮಣ ಕಾಡಿಗೆ ಬಂದಿದ್ದಾನೆ, ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾನ? ಇಲ್ಲ. 14 ವರ್ಷ ವನವಾಸದಲ್ಲಿರುವಾಗ ಒಬ್ಬನೇ ಇದ್ದ. ಯಾಕೆ ಇದನ್ನು ಸ್ಯಾಕ್ರಿಫೈಸ್ ಮಾಡಿದ? ಯಾಕೆಂದ್ರೆ ಆ ಸೇವಾ ಭಾವ, ಅದು ನಾವು ಲಕ್ಷ್ಮಣನಿಂದ ಕಲಿಬೇಕು. ಆ ಸೇವಾ ಭಾವ ಎಲ್ಲರೂ, ರಾಮ ಕೂಡ ಸೀತೆಯೊಟ್ಟಿಗೆ ಇದ್ದ ವನವಾಸದಲ್ಲಿ, ಅಲ್ಲಿ ಭರತ ಕೂಡ ಅವನ ಹೆಂಡತಿಯೊಟ್ಟಿಗೆ ಇದ್ದ, ಮತ್ತೆ ಶತ್ರುಘ್ನ ಕೂಡ ಇದ್ದ, ಲಕ್ಷ್ಮಣ ಮಾತ್ರ. ಹಾಗಾಗಿ ನಾವು ಇದನ್ನ ಅಲ್ಲಿಂದ ತೆಗಿಬೇಕು. ಮತ್ತೆ ನೋಡಿ, ರಾಮ ಕೂಡ ಎಂತ ಅಂದ್ರೆ,
ಈ ಚಿತ್ರಕೇತುವಲ್ಲಿ ಈಗ ನಮಗೆ ಹೆಚ್ಚಿನವರಿಗೆ ಒಂದು ಇಚ್ಛೆ ಇರ್ತದೆ ಅಂತ ಅಂದ್ರೆ ವರ್ಷಕ್ಕೊಮ್ಮೆ ನಾವು ಪಿಕ್ನಿಕ್ ಹೋಗುವ, ಒಳ್ಳೆ ಮರಗಳಿದ್ದದ್ದು, ಅಂದ್ರೆ ಕಾಡಿನ ತರ ಒಳ್ಳೆ ವೆದರ್, ಒಳ್ಳೆ ಗಾಳಿ, ಮತ್ತೆ ಒಳ್ಳೆ ಎಂತ ಹೇಳುವಂಥದ್ದು ಸೀನರಿ, ಈ ರೀತಿ ನಮಗೆ ಇಚ್ಛೆ ಇರ್ತದೆ. ಹಾಗೆ ಚಿತ್ರಕೇತು ಆ ರೀತಿ ಇತ್ತಂತೆ. ರಾಮ ಮತ್ತೆ ಸೀತಾ ಅವರು ಕಾಡಿಗೆ ಹೋದ್ರು ಕೂಡ ಅವರಲ್ಲಿ ಎಂಜಾಯ್ ಮಾಡಿದ್ರಂತ ಅಲ್ಲಿ ಉಂಟು. ಯಾಕಂದ್ರೆ ಆ ಜಾಗ ಅಷ್ಟು ಚಂದ ಇತ್ತಂತೆ. ಈಗ ನೋಡಿ ದ್ವಾಪರ ಯುಗ, ಸಾರಿ ಕಲಿಯುಗದಲ್ಲಿ ಯಾವ ಕಾಡು ಕೂಡ ಚಂದ ಇಲ್ಲ, ಆದ್ರೆ ಇಂದಿನ ಕಾಡುಗಳೆಲ್ಲ ಅಷ್ಟು ಇತ್ತು. ಮತ್ತೆ ನೋಡಿ ಎಂತ ಅಂದ್ರೆ ಇದರಲ್ಲಿ ಒಂದು ತಿಳಿಯುವಂತ ವಿಷಯ, ಲಕ್ಷ್ಮಣ ರಾಮನೊಟ್ಟಿಗೆ ಹೋಗುವಾಗ ಅಂದ್ರೆ ತಂದೆ ಹೇಳ್ತಾರೆ, ದಶರಥ ಹೇಳ್ತಾರೆ, ರಾಮ ನೀನು 14 ವರ್ಷ ಇದಕ್ಕೆ ಹೋಗ್ಬೇಕಂತ. ಹೋಗುವಾಗ ಲಕ್ಷ್ಮಣ ಕೂಡ ಸ್ಟಾರ್ಟ್ ಮಾಡ್ತಾನೆ, ಆದ್ರೆ ಒಂದು ಮಾತು ಹೇಳುವುದಿಲ್ಲ. ಯಾರಿಗೆ? ಅವನ ಹೆಂಡತಿಗೆ. ಈಗ ನಾವು ಹೇಳದಿದ್ರೆ 1 ಗಂಟೆ ಆಚೆ ಹೋಗ್ಬೇಕಂದ್ರೆ ನಾವು ಹೇಳ್ಬೇಕು ಹೆಂಡತಿ ಹತ್ರ. ಹಾಗಾಗಿ ಪ್ರಭುಪದ ಏನಂತಂದ್ರೆ 14 ವರ್ಷ ಹೇಳಿಲ್ಲ, ಆದ್ರೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ನೋಡಿ ಹಿಂದಿನ ಒಂದು ಗಂಡ ಹೆಂಡತಿಯ ರಿಲೇಷನ್ ಎಷ್ಟಿತ್ತು ಇದ್ದು ಅಂದ್ರೆ ಈ ರೀತಿ ಇತ್ತು. ಆದ್ರೆ ಈಗ 1 ಗಂಟೆ ಆಚೆ ಹೋದ್ರೆ ಕಂಪ್ಲೇಂಟ್ ಬರ್ತದೆ. ಇದು ನಾವು ತಿಳಿಬೇಕು. ಯಾಕಂದ್ರೆ ಟೋಟಲಿ ಸ್ಯಾಕ್ರಿಫೈಸ್, ತ್ಯಾಗ ಅನ್ನೋದು ನಾವು ಲಕ್ಷ್ಮಣನಿಂದ ಕಲಿಬೇಕು. ಮತ್ತೆ ಲಾಸ್ಟಿಗೆ ರಾಮನಿಗೆ ತುಂಬಾ ಬೇಜಾರಾಯಿತು, ಇನ್ನು ಯಾರಿಗೆ ಹೇಳಿಲ್ಲ. ಅಟ್ಲೀಸ್ಟ್ ನಿನ್ನ ತಾಯಿ ಸುಮಿತ್ರನಿಗೆ ಹೋಗಿ ಅಡ್ಡ ಬಿದ್ದು ಬಾ, ಅವಳ ಕೃಪೆಯನ್ನು ತೆಗಿ. ಮತ್ತೆ ಲಾಸ್ಟಿಗೆ ಲಕ್ಷ್ಮಣ ಎಂತ ಮಾಡ್ತಾನೆ ಅಂದ್ರೆ ಸುಮಿತ್ರಾ ದೇವಿಗೆ ಅಡ್ಡ ಬಿದ್ದು ತಾಯಿಗೆ ಹೇಳ್ತಾನೆ. ಆಗ ಸುಮಿತ್ರಾ ದೇವಿ ಹೇಳುವಂತ ತಾಯಿ ನೋಡಿ, ಇದು ಎಲ್ಲ ತಾಯಿಗಳಿಗೆ ಕೂಡ ಇದೊಂದು ಪಾಠ, ತಿಳ್ಕೊಳ್ಳಿ. ಸುಮಿತ್ರಾ ದೇವಿ ಹೇಳುವಂತದ್ದು, ಎಲ್ಲಿ ರಾಮ ಇಲ್ಲ ಅಲ್ಲಿದ್ದು ಏನು ಪ್ರಯೋಜನ, ಇದನ್ನು ಹೇಳುವಂತದ್ದು. ಆದ್ರೆ ನಮ್ಮ ಈಗ ಯಾರ ತಾಯಿ ಹೀಗೆ ಹೇಳ್ತಾರ? ಇಲ್ಲ. ಹಾಗಾಗಿ ಅಲ್ಲಿ ತಾಯಿಯಲ್ಲಿ ಕೂಡ ಅಷ್ಟು ಗುಣ ಇತ್ತು, ಅಷ್ಟೊಂದು. ಎಲ್ಲಿ ರಾಮ ಮತ್ತೆ ಸೀತಾ ಇದ್ದಾರೆ ಅದೇ ಅಯೋಧ್ಯೆ, ನೀನು ಹೋಗು ಅಂತ ಹೇಳ್ತಾರೆ. ಹಾಗಾಗಿ ನಾವು ಸುಮಿತ್ರಾ ದೇವಿಯಿಂದ ಕೂಡ ನಾವು ತಿಳಿಯಬೇಕಾದ ವಿಷಯ. ಮತ್ತೆ ಸುಮಿತ್ರಾ ಹೇಳುವಂತದ್ದು, ನೀನು ತುಂಬಾ ಸಿನ್ಸಿಯರ್ ಆಗಿ ರಾಮ ಮತ್ತೆ ಸೀತಂದು ಸೇವೆ ಮಾಡು ಅಂತ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ಇದು ತಾಯಿಯ ಕ್ವಾಲಿಟಿ. ತಾಯಿ ಅಂದ್ರೆ ಹೀಗಿರ್ಬೇಕು, ತಾಯಿಯ ಕ್ವಾಲಿಟಿ ಇದು. ಹಾಗೆ ನಾವಿದನ್ನು ಇಲ್ಲಿ ಅವಳ ತಾಯಿನೂ ಕೂಡ ಸ್ಯಾಕ್ರಿಫೈಸ್, ತ್ಯಾಗ. ನೋಡಿ ರಾಮಾಯಣ ಪೂರ್ತಿ ತ್ಯಾಗ. ನಾವು ಎಲ್ಲ ಆ ಟಾಪಿಕ್ ಅಲ್ಲಿ ನಾವು ಆ ತ್ಯಾಗದ ವಿಷಯ ತೆಗಿಬಹುದು. ಮತ್ತೆ ನೋಡಿ ಲಕ್ಷ್ಮಣನ ಇನ್ನೊಂದು ಕ್ವಾಲಿಟಿ, ಕಾಡಿಗೆ ಹೋಗ್ತಾರೆ, ಮತ್ತೆ ರಾಮ ಮತ್ತೆ ಸೀತಾ ನೆಲದಲ್ಲಿ ಮಲಗ್ತಾರೆ. ಹಾಗಾಗಿ ಲಕ್ಷ್ಮಣ ತೆಗೆಯುವಂತ ಒಂದು ಡಿಸಿಷನ್ ಎಂತ ಅಂದ್ರೆ, ನನ್ನ ಯಜಮಾನ ಈ ನೆಲದಲ್ಲಿ ಮಲಗಬೇಕಿದ್ರೆ ನಾನು ಒಂದು ಶಪಥ ತಗೊಳ್ತೇನೆ, 14 ವರ್ಷ ನಾನು ಮಲಗುವುದೇ ಇಲ್ಲ. ಇದು ಸೇವಕನ ನೋಡಿ, ನನ್ನ ಯಜಮಾನ ರಾಮನೇ ಇಷ್ಟು ಕಷ್ಟಪಡ್ಬೇಕಿದ್ರೆ ನಾನು ಅದಕ್ಕಿಂತ ಜಾಸ್ತಿ ಕಷ್ಟಪಡ್ತೇನೆ ಅಂತ ಅವರು ತೆಗಿತಾರೆ, ಶಪಥ ತೆಗೊಳ್ತಾರೆ. 14 ವರ್ಷ ನಾನು ಮಲಗುವುದೇ ಇಲ್ಲ. ಇದು ಪ್ರಭುಪಾದ ಹೇಳ್ತಾರೆ, ಇದು ಸೇವಕನ ಒಂದು ಕ್ವಾಲಿಟಿ. ನಾವು ಲಕ್ಷ್ಮಣನಿಂದ ಕಲಿಬೇಕಾದದ್ದು ಇದು. ಆದ್ರೆ ನಮ್ಗೆ ಸೇವೆ ಮಾಡುವ ಭಾವನೆ ಇಲ್ಲ, ಸೇವಾ ಭಾವನೆ ಇಲ್ಲ. ಸೇವಾ ಭಾವನೆ ಬರುವುದು ಹೇಗೆ? ಸೇವಾ ಭಾವನೆ ಬರುವುದು ಜಪದಿಂದ. ಜಪ ಮಾಡ್ಬೇಕು. ನೋಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ರಾಧಾರಾಣಿ ಮತ್ತೆ ಕೃಷ್ಣ.
ನಾವು ರಾಧಾರಾಣಿಯಿಂದ ಕೇಳುವುದೆಂತ, ಓ ರಾಧಾರಾಣಿ ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಅದು ಸೇವೆ ಬರುವಾಗ ನಾನು ಇವತ್ತು ಬಿಸಿ, ನನಗೆ ಇವತ್ತು 7 ಗಂಟೆ ನನ್ನ ಕೆಲಸ ಉಂಟು, ಹೀಗೆ ನಾವು ಹೇಳ್ತೇವೆ, ನನಗೆ ಆಗುವುದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ಲಕ್ಷ್ಮಣ ನೋಡಿ 14 ವರ್ಷ ನಾನಿನ್ನು ಮಲಗುವುದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಇದನ್ನು ನಾವು ಕಲಿಬೇಕು. ಮತ್ತೆಂತ ಆಗ್ತದೆ ಅಂದ್ರೆ, ರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣನಿಗೆ, ಈ ಚಿತ್ರಕೇತುವಲ್ಲಿ ಒಂದು ಒಳ್ಳೆ ಕಾಟೇಜ್ ಮಾಡುವ ಅಂತ. ಆಗ ಆರ್ಡರ್ ಸಿಗುವಾಗಲೇ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾನೆ ಲಕ್ಷ್ಮಣ ಒಂದು ಒಳ್ಳೆ ಕಾಟೇಜ್ ಅನ್ನು ಮಾಡ್ತಾನೆ. ಮತ್ತೆ ಕಾಟೇಜ್ ಅನ್ನು ಮಾಡಿದ ಮೇಲೆ ಇಮಿಡಿಯೇಟ್ ತೋರಿಸ್ತಾನೆ ರಾಮನಿಗೆ, ಇದು ನಿನಗೆ, ಇದು ಸೀತೆಗೆ, ಇದು ನಿಂಗೆ ಮತ್ತು ಸೀತನಿಗೆ, ಈ ರೀತಿ ಎಲ್ಲ ತೋರಿಸ್ತಾನೆ. ತುಂಬಾ ರೂಮ್ ಇತ್ತು ಆ ಕಾಟೇಜ್ ಅಲ್ಲಿ, ಎಲ್ಲ ತೋರಿಸ್ತಾ ಇದ್ದಾನೆ ಲಕ್ಷ್ಮಣ ರಾಮಚಂದ್ರನಿಗೆ. ಲಾಸ್ಟ್ಗೆ ರಾಮ ಹೇಳುವಂತದ್ದು, ಓ ಲಕ್ಷ್ಮಣ, ನಿನ್ನ ರೂಮಲ್ಲಿ ನೀನು ಯಜಮಾನ, ನಾನು ಸೇವಕ. ಹಾಗಾಗಿ ಸೇವಕ ಯಜಮಾನನ ಮನೆಯಲ್ಲಿ ಇರುವುದು ಒಳ್ಳೆಯದಲ್ಲ. ನಾನು ಈ ಕಾಟೇಜಿಗಿಂತ ಹೊರಗೆ ಎಲ್ಲಿಯಾದ್ರೂ ಇರ್ತೇನೆ, ಮತ್ತೆ ಈ ರೀತಿ ಇದ್ದು ನಾನು ನಿನ್ನ ಕಾಟೇಜ್ ಅನ್ನು ಪ್ರೊಟೆಕ್ಟ್ ಮಾಡ್ತೇನೆ ಅಂತ ಹೇಳ್ತಾನೆ. ಪ್ರಭುಪಾದ ಹೇಳ್ತಾರೆ, ಇದು ನಿಜವಾದ ಪೊಸಿಷನ್ ಸೇವಕ ಅಂದ್ರೆ ಇದು. ಅಷ್ಟು ಆ ಬ್ಯೂಟಿಫುಲ್ ಕಾಟೇಜ್ ಮಾಡಿ ಎಲ್ಲ ರೂಮ್ ತೋರಿಸ್ತಾ ಇದ್ದಾನೆ, ಆದ್ರೆ ಅವನಿಗೆ ಒಂದು ರೂಮ್ ಇಲ್ಲ. ನೋಡಿ, ಇದನ್ನು ನಾವು ಕಲಿಬೇಕು. ನೋಡಿ, ನಾವು ಹಂತ ಲಕ್ಷ್ಮಣನಲ್ಲಿ ಕಲಿಯುವಂತ ಗುಣ ತುಂಬಾ ಉಂಟು ನಮಗೆ. ಒಂದು ವಿಷಯ ಅಲ್ಲ, ತುಂಬಾ ಅಂದ್ರೆ ತುಂಬಾ ಉಂಟು. ತ್ಯಾಗ, ಟೋಟಲ್ ತ್ಯಾಗ. ಮತ್ತೆ ಲಾಸ್ಟಿಗೆ ರಾಮಚಂದ್ರ ಕೇಳ್ತಾನೆ, ನಾವು ಒಟ್ಟಿಗೆ ಗುರುಕುಲಕ್ಕೆ ಹೋದದ್ದು ನೀನು ಮತ್ತೆ ನಾನು, ಆದ್ರೆ ನನಗೆ ಈ ವಿದ್ಯೆ ಎಲ್ಲ ಗೊತ್ತಿಲ್ಲ, ನಿನಗೆ ಹೇಗೆ ಈ ವಿದ್ಯೆ ಗೊತ್ತಾಯ್ತು? ಯಾಕಂದ್ರೆ ಅಷ್ಟು ಚಂದ ಕಾಟೇಜ್ ಮಾಡಿದ್ದಾನೆ, ತುಂಬಾ ಚಂದ ಇತ್ತು. ಆಗ ಲಕ್ಷ್ಮಣ ಹೇಳುವಂತದ್ದು, ನೀನು ಈ ಭೂಲೋಕಕ್ಕೆ ಬಂದದ್ದು ಯಜಮಾನ ಆಗ್ಲಿಕ್ಕೆ. ಆ ಯಜಮಾನ ಆಗ್ಲಿಕ್ಕೆ ಯಾವುದೆಲ್ಲ ವಿದ್ಯೆ ಬೇಕಿತ್ತು ಅದೆಲ್ಲ ನೀನು ಕಲ್ತಿದ್ಯಾ. ಆದ್ರೆ ನಾನು ಬಂದದ್ದು ಈ ಭೂಮಿಗೆ ಒಂದು ಸೇವಕನಾಗಿ. ಹಾಗಾಗಿ ಸೇವಕನಾಗಿ ಯಾವುದೆಲ್ಲ ಟೆಕ್ನಿಕ್ಸ್ ಕಲಿಬೇಕು ಅದನ್ನೆಲ್ಲ ನಾನು ಕಲ್ತಿದ್ದೇನೆ. ಹಾಗಾಗಿ ಎಲ್ಲ ಟೆಕ್ನಿಕ್ಸ್ ಹೇಗೆ ನಿನ್ನನ್ನು ಸೇವ್ ಮಾಡೋದು ಇದನ್ನು ನಾನು ಕಲ್ತಿದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನೋಡಿ, ಲಕ್ಷ್ಮಣನ ಕ್ವಾಲಿಟಿ, ಯಾಕಂದ್ರೆ ಹುಟ್ಟಿದ ಕೂಡಲೇ ಸೇವೆ ಭಾವ ನಮಗೆ ಬರುವುದಿಲ್ಲ. ಅದು ಸೇವೆ ಭಾವ ಹುಟ್ಟಿದ ಕೂಡಲೇ ಅಂತ, ನಾವು ಇಷ್ಟು ದೊಡ್ಡವರಾದ ಕೂಡ ನಮ್ಗೆ ಸೇವೆ ಭಾವ ಬರುವುದಿಲ್ಲ. ವೈಷ್ಣವ ಇದರಲ್ಲಿ ಒಂದು ಸೇವಾ ಭಾವ ಮೇನ್ ಅಂತೆ. ಸೇವಾ ಸೇವಾ ಸೇವಾ, ಸಾಧನ ಸಂಘ ಸೇವೆ ಅಂದೆಲ್ಲ ಸಿಗುವಂತ. ಹಾಗಾಗಿ ಈ ಭಾವ ಲಕ್ಷ್ಮಣ ಹತ್ರ ಇತ್ತು, ಅನ್ಲಿಮಿಟೆಡ್ ಇತ್ತ ಅಂತ ಹೇಳ್ತಾರೆ. ಮತ್ತೆ ಹೇಳುವಂಥದ್ದು ಇನ್ನೇ ನೋಡಿ, ಹೆಚ್ಚಿನವರಿಗೆ, ಈಗ ನೀವು ಹೆಚ್ಚಿನವರು ಇಲ್ಲಿ ಹೆಂಗಸರು, ನಿಮಗೆ ಕುಕಿಂಗ್ ಗೊತ್ತಿರ್ಬೋದು. ಆದ್ರೆ ಈಗದ ಪ್ರೆಸೆಂಟ್ ತಂದೆ ಎಂತಂದ್ರೆ, ಈಗ ಕಲಿಯುವಂತ ಮಕ್ಕಳಿಗೆ ಹೆಂಗಸರಿಗೆ ಕುಕ್ಕಿಂಗ್ ಕಲಿಸುವುದಿಲ್ಲ. ಸ್ವಲ್ಪ ಹಿಂದೆ ಇತ್ತು, 10-15 ವರ್ಷ ಹಿಂದೆ, ಈಗ ಅದು ಕಂಪ್ಲೀಟ್ ಹೋಗಿದೆ. ಹಾಗಾಗಿ ಕೆಲವೊಮ್ಮೆ ನಮಗೆ ಸೇವೆ ಮಾಡ್ಲಿಕ್ಕೆ ಮನಸ್ಸಿರ್ತದೆ, ಆದ್ರೆ ನಮಗೆ ಸೇವೆ ಗೊತ್ತಿರುವುದಿಲ್ಲ. ಅದೇ ರೀತಿ ಈಗ ಹೆಂಗಂದ್ರೆ, ಕುಕಿಂಗ್ ಮಾಡ್ಲಿಕ್ಕೆ ಒಂದು ಹುಡುಗಿ ನಿಟ್ಟೆ ಸ್ಟೂಡೆಂಟ್, ಅವಳು 2013 ಆಗ ಅವಳದು ಕಾಲೇಜ್ ಆಯ್ತು. ಮತ್ತೆ ಇಲ್ಲಿ ಒಂದ್ ದಿವಸ ಕುಕಿಂಗ್ ಅಂತ ಬಂದಿದ್ಲು. ಅದು ಕುಕಿಂಗ್ ಗೊತ್ತಿಲ್ಲ, ಮನೇಲಿ ಕಳಿಸ್ಲೇ ಇಲ್ಲ. ಆದ್ರೆ ಫಸ್ಟ್ಗೆ ಅವಳು ಅಸಿಸ್ಟೆಂಟ್ ಆಗ್ಬೇಕು, ಆದ್ರೆ
ಎಂತ ಹೇಳುವಂಥದ್ದು, ಜಾಸ್ತಿ ಸಮಯ ಇರಲಿಲ್ಲ, ಸ್ವಲ್ಪ ಸಮಯ ಇರ್ತದೆ, ಮತ್ತೆ ಉಳ್ಬೋದು. ಹಾಗಾಗಿ ಕೆಲವು ಸಲ ನಮ್ಗೆ ಮನಸ್ಸಿರ್ತದೆ, ಅದು ನಮ್ಗೆ ಗೊತ್ತಿರುವುದಿಲ್ಲ. ಆದ್ರೆ ಇದಕ್ಕೆಂತ ನಮ್ಗೆ ಟ್ರೈನಿಂಗ್ ಆಗಬೇಕು. ಇದಕ್ಕೆ ಹೇಗೆ ಅಂದ್ರೆ, ಈ ಲಕ್ಷ್ಮಣನಿಗೆ ಆ ಸೇವೆ ಮಾಡುವ ಎಲ್ಲ ಟ್ರೈನಿಂಗ್ ಆಗಿದೆ. ನಾವು ಕೂಡ ನಮ್ಮ ಮಕ್ಕಳನ್ನು ಟ್ರೈನ್ ಮಾಡ್ಬೇಕು, ಹುಟ್ಟಿಸುವುದಲ್ಲ, ಮಕ್ಕಳನ್ನು ಎಲ್ಲ ವಿದ್ಯೆಯನ್ನು ನಾವು ಟ್ರೈನ್ ಮಾಡ್ಬೇಕು. ಇದಕ್ಕೆ ಎಂತ ಹೇಳ್ತಾರೆ ಅಂದ್ರೆ, ಲಕ್ಷ್ಮಣನಿಗೆ ರಾಮನ ಮೇಲೆ ಪ್ರೀತಿ ಇತ್ತು, ಸೇಮ್ ಟೈಮ್ ಅವ್ರ ಟ್ರೈನಿಂಗ್ ಕೂಡ ಆಗಿತ್ತು. ಖಾಲಿ ಪ್ರೀತಿ ಇದ್ದು ನಾವು ಸೇವ್ ಮಾಡ್ಲಿಕ್ಕೆ ಆಗುದಿಲ್ಲ, ಟ್ರೈನಿಂಗ್ ಕೂಡ ಆಗ್ಬೇಕು. ಅದೇ ರೀತಿ ನಾವು ಕೂಡ ನಮ್ಮ ಮಕ್ಕಳಿಗೆ ಎಂತ ಅಂದ್ರೆ ಸೇವೆ ಮಾಡೋದು ಹೇಳುದ, ಸೇವೆ ಕಲಿಸ್ಬೇಕು ನಾವು ಮಕ್ಕಳಿಗೆ. ಹಾಗಾಗಿ ಇಲ್ಲಿ ಅವನಿಗೆ ಇತ್ತು. ಇದಕ್ಕೆ ಹೇಳ್ತಾರೆ ಅಂತಂದ್ರೆ, ಪ್ರೀತಿ ಮತ್ತೆ ಕಾಂಪಿಟೆನ್ಸ್ ಎರಡು ಕೂಡ ಇಂಪಾರ್ಟೆಂಟ್ ಇದೆ ಈ ಭಕ್ತಿ ಸೇವೆಯಲ್ಲಿ. ಖಾಲಿ ಪ್ರೀತಿ ಇದ್ರೆ ಸಾಕೋದಿಲ್ಲ, ನಮ್ಗೆ ಕಾಂಪಿಟೆನ್ಸ್ ಕೂಡ ಇರ್ಬೇಕು. ಕಾಂಪಿಟೆನ್ಸ್ ಅಂದ್ರೆ ನಮ್ಗೆ ಆ ಕೆಲಸ ಗೊತ್ತಿರ್ಬೇಕು, ಸೇವ್ ಮಾಡುವ ಕೆಲಸ ಗೊತ್ತಿರ್ಬೇಕು. ಹಾಗಾಗಿ ಇದು ತಂದೆ ತಾಯಿಗಳ ಕೆಲಸ. ಮತ್ತೆ ನೋಡಿ, ನೆಕ್ಸ್ಟ್ ಈ ಮರೀಚ ಎಂತ ಮಾಡ್ತದೆ, ಮರೀಚ ಜಿಂಕೆಯ ಫಾರ್ಮ್ ಅನ್ನು ತೆಗೀತದೆ. ಆ ಜಿಂಕೆಯನ್ನು ನೋಡಿ ಸೀತಾದೇವಿ ತುಂಬಾ ಆಕರ್ಷಣೆ ಆಗ್ತದೆ ಸೀತಾದೇವಿಗೆ. ಹಾಗಾಗಿ ರಾಮದೇವರು ಎಂತ ಮಾಡ್ತಾರೆ, ಸೀತೆಗೆ ಅಟ್ರಾಕ್ಷನ್ ಆಗಿದೆ, ಅದನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಮತ್ತೆ ರಾಮದೇವರು ಹೇಳ್ತಾರೆ ಲಕ್ಷ್ಮಣನಿಗೆ, ನೀನು ಎಲ್ಲಿ ಹೋಗ್ಬೇಡ, ನೀನು ಇಲ್ಲೇ ಇರು, ಸೀತೆಯನ್ನು ಪ್ರೊಟೆಕ್ಟ್ ಮಾಡೋಣ, ಆ ಜಿಂಕೆಯನ್ನು ತರ್ತೇನೆ ಅಂತ ಹೇಳ್ತಾರೆ. ನಾನು ಆ ಬಂಗಾರ ಜಿಂಕೆಯನ್ನು ತರ್ಲಿಕ್ಕೆ ಹೋಗ್ತಾ ಇದ್ದೇನೆ, ನೀನು ಇಲ್ಲೇ ಇರು, ಇದು ನನ್ನ ಆರ್ಡರ್ ಅಂತ ಹೇಳ್ತಾರೆ. ಮತ್ತೆಂತ ಆಯ್ತು ಅಂದ್ರೆ, ಮರೀಚಿ ಎಂತ ಮಾಡ್ತದೆ, ಆ ರಾಮನ ವಾಯ್ಸ್ ಅಲ್ಲಿ ಮಾಡುವಂಥದ್ದು, ನನ್ನನ್ನು ಕಾಪಾಡಿ ಅಂತ. ಹಾಗೆಂತ ಆಗ್ತದೆ, ಸೀತಾದೇವಿಗೆ ಗೊತ್ತಾಗ್ತದೆ, ಕೇಳ್ತದೆ ಸೀತಾದೇವಿ ಅಂದ್ರೆ ಇದು ಮರೀಚನ ಪ್ಲಾನ್ ಎಲ್ಲ, ರಾಮನ ವಾಯ್ಸ್ ಅಲ್ಲಿ ನನಗೆ ಹೆಲ್ಪ್ ಮಾಡು. ಹಾಗಾಗಿ ಸೀತೆ ಎಂತ ಎಣಿಸಿದಾಳೆ, ರಾಮದೇವರು ಕಷ್ಟದಲ್ಲಿದ್ದಾರೆ ಅಂತ. ಆಗ ಲಕ್ಷ್ಮಣಿಗೆ ಹೇಳುವಂತದ್ದು, ನೀನು ಹೋಗು, ನಿನ್ನ ಅಣ್ಣನನ್ನು ಕಾಪಾಡಿ ಬಾ, ನಿನ್ನ ಅಲ್ಲಿ ಅಣ್ಣ ಕೂಗ್ತಾ ಇದ್ದಾನೆ, ನೀನು ಆದ್ರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೀಯಾ, ಸೀತೆ ಹೇಳ್ತಾ ಇದ್ದಾಳೆ, ನಿನ್ನ ಅಣ್ಣ ಡೇಂಜರ್ ಅಲ್ಲಿ ಇದ್ದಾನೆ, ಆದ್ರೂ ಕೂಡ ನೀನು ಕೂತ್ಕೊಂಡಿದೆಯಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ಲಕ್ಷ್ಮಣ ಹೇಳುವಂತದ್ದು ಸೀತೆ ಹತ್ರ, ನನಗೆ ರಾಮದೇವರು ಯಾರಂತ ಗೊತ್ತುಂಟು, ರಾಮದೇವರನ್ನು ಯಾರು ಮುಟ್ಲಿಕ್ಕೆ ಆಗುವುದಿಲ್ಲ, ರಾಮದೇವರು ಕಷ್ಟದಲ್ಲಿ ಎಂತ ಇರುವಂತದ್ದು, ಅವರಿಗೆ ಕಷ್ಟ ಇಲ್ಲ. ಮತ್ತೆ ಈ ಜಿಂಕೆ ಆ ರಾಮನ ವಾಯ್ಸ್ ಅಂತ ಹೇಳುವಂತದ್ದು, ಇದು ನನಗೆ ಗೊತ್ತಾಗ್ತಾ ಉಂಟು. ಆಗ ಸೀತೆಗೆ ಆಗ್ತದೆ, ಸೀತೆ ಮತ್ತೆ ಹೇಳ್ತಿದ್ದಾಳೆ, ಹೋಗು ಹೋಗು ಹೋಗು. ನೋಡಿ ಕಂಡೀಷನ್ ನೋಡಿ, ಈ ಕಡೆಯಿಂದ ರಾಮನ ಮಾತು ಕೂಡ ಕೇಳ್ಬೇಕು, ಈ ಕಡೆಯಿಂದ ಸೀತನ ಮಾತು ಕೂಡ ಕೇಳ್ಬೇಕು, ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಮತ್ತೆ ಇವಳು ಪುಷ್ ಮಾಡ್ತಾ ಇದ್ದಾಳೆ, ಲಕ್ಷ್ಮಣ ಜಸ್ಟಿಫೈ ಮಾಡ್ತಿದ್ದಾನೆ, ನಮ್ಮದು ರಾಮದೇವರು ಹಾಗೆ, ಅವ್ರು ಮುಟ್ಲಿಕ್ಕೆ ಆಗುದಿಲ್ಲ, ಹಾಗೆ ಹೀಗೆ. ಮತ್ತೆ ಕಡೆಗೆ ಲಕ್ಷ್ಮಣ ಅಂದ್ರೆ ಇಲ್ಲ, ನಾವು ಹೋಗುದಿಲ್ಲ, ರೆಫ್ಯೂಸ್ ಮಾಡುವಾಗ ಸೀತಾದೇವಿ ಹೇಳುವಂತದ್ದು ದೊಡ್ಡ ರಿಮಾರ್ಕ್, ಇದು ಹಿಸ್ಟಾರಿಕಲ್ ರಿಮಾರ್ಕ್. ಈಗ ನನಗೆ ಗೊತ್ತಾಯ್ತು, ಸೀತೆ ಹೇಳುವಂತದ್ದು ಈಗ ನನಗೆ ಗೊತ್ತಾಯ್ತು, ನಾನೆನಿಸಿದ್ದು ನೀನು ನಿನ್ನ ಅಣ್ಣನನ್ನು ಸೇವೆ ಮಾಡ್ಲಿಕ್ಕೆ ಬಂದದ್ದು, ಆದ್ರೆ ಈಗ ನನಗೆ ಗೊತ್ತಾಯ್ತು ಎಂತಂದ್ರೆ, ನಿನ್ನ ಅಣ್ಣ ಯಾವಾಗ ಇರುವುದಿಲ್ಲ, ಅದನ್ನು ಮೂಮೆಂಟ್ ನೋಡಿ ನನ್ನನ್ನು ಸಂಭೋಗ ಮಾಡಲಿಕ್ಕೆ ನನಗೆ ಇಚ್ಛೆ. ನೋಡಿ, ಲಕ್ಷ್ಮಣ ಸೀತೆಯ ಪಾದವನ್ನು ಬಿಟ್ಟು ಬೇರೆ ಎಲ್ಲೂ ನೋಡ್ಲಿಲ್ಲ ಅಂತ ಸೇವಕ ಹೇಗಿರ್ಬೋದು ನೋಡಿ. ಅದು ಕೂಡ ಸೇವೆಯನ್ನು ನಿಲ್ಲಿಸ, ನಾವಾದ್ರೆ ಇಮಿಡಿಯೇಟ್ ಅಲ್ಲಿಂದ ಹೊರಗೆ ಬರ್ಬೋದಿತ್ತು.
ಸೀತೆ ಹೇಳುವಂಥದ್ದು, ನೀನು ಅಣ್ಣ ಇಲ್ಲದ ಟೈಮನ್ನು ನೋಡಿ ನನ್ನನ್ನು ಸಂಭವ ಮಾಡಲಿಕ್ಕೆ ಇಲ್ಲಿ ಕಾಡಿಗೆ ಬಂದಿದ್ದೀಯಾ ಅಂತ ಹೇಳುವಂಥದ್ದು. ಇದು ಲಕ್ಷ್ಮಣನ ಪೊಸಿಷನ್. ಇದನ್ನು ಕೇಳುವಾಗ ಲಕ್ಷ್ಮಣನಿಗೆ ಕೂಗು ಬಂತು. ಅವನ ಹೃದಯ ಎಲ್ಲ ಚೂರು ಚೂರು ಆಯ್ತು. ಆದ್ರೆ ಅವನಿಗೆ ಸೀತೆಯನ್ನು ಎಂತಂದ್ರೆ ಸೀತೆ ಮಾತನ್ನು ಕೇಳಬೇಕಾಯ್ತು. ಹಾಗೆ ಅಲ್ಲಿ ಬಿಟ್ಟು ಹೋದ. ಇಮಿಡಿಯೇಟ್ ಹೋಗುವಾಗ ರಾವಣ ಬಂದು ಸೀತೆಯನ್ನು ಕಿಡ್ನಾಪ್ ಮಾಡಿದ. ನೋಡಿ ಪೊಸಿಷನ್, ನೋಡಿ ಲಕ್ಷ್ಮಣನ ಪೊಸಿಷನ್. ಆಚೆ ಉಗ್ಲಿಕ್ಕೆ ಕೂಡ ಅಲ್ಲ, ಈಚೆ ನುಂಗ್ಲಿಕ್ಕೆ ಕೂಡ ಅಲ್ಲ. ಅಂದ್ರೆ ರಾಮನ ಕೂಡ ಕೇಳ್ಬೇಕು, ಸೀತೆ ಕೂಡ ಕೇಳ್ಬೇಕು. ಸೇವೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಸೇವೆ ಅಂದ್ರೆ ಇಂಥದೆಲ್ಲ ಬರ್ತದೆ. ನಾವಾದ್ರೆ ಎಂತ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಇದು ಮಾಡ್ತೇವೆ. ಇದು ನೋಡಿ, ಇಂಥ ದೊಡ್ಡ ವಿಷಯದಲ್ಲಿ ಕೂಡ ನಾವು ಸೇವೆಯಲ್ಲಿ ತೊಡಗಬೇಕು. ಇದೇ ಕೇಳುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಫರ್ಟೈಲ್ ಗ್ರೌಂಡ್ ಇರುವುದಿಲ್ಲ ಸೇವೆಯಲ್ಲಿ, ಇಂಥದ್ದು ಪ್ರಾಬ್ಲಮ್ ಬರ್ತದೆ. ಆದ್ರೆ ನಾವು ಕುಗ್ಗಬಾರ್ದು, ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತಾ ಬರ್ಬೇಕು. ಇದು ನಾವು ಲಕ್ಷ್ಮಣನಿಂದ ಕಲಿಬೇಕಾದ. ಮತ್ತೆ ಕಿಡ್ನಾಪ್ ಆದ ಕೂಡಲೇ ರಾಮನಿಗೆ ಗೊತ್ತಾಗುದಿಲ್ಲ. ಇಮಿಡಿಯೇಟ್ ಲಕ್ಷ್ಮಣ ರಾಮನ ಹತ್ರ ಹೋಗ್ತಾನೆ. ಆಗ ರಾಮ ಹೇಳ್ತಾನೆ, ನಿನ್ನನ್ನು ನಾನು ಹೇಳಿದ್ದು ಅಲ್ಲೇ ನಿಲ್ಲಿಕ್ಕೆ, ನೀನ್ ಯಾಕೆ ಎಲ್ಲಿ ಬಂದಿದ್ಯಾ? ಆ ಜಾಗವನ್ನು ಯಾಕೆ ಬಿಟ್ಟು ಬಂದಿದ್ಯಾ? ನಾನು ನಿಮ್ಗೆ ಹೇಳಿದ್ದೇನೆ ಆ ಜಾಗವನ್ನು ಬಿಡಬೇಡ. ನೀನ್ ನನ್ನ ಹೇಳಿದ ಮಾತನ್ನು ಕೇಳಿಲ್ಲ. ನೀನು ಒಂದು ನಾಲಾಯಕ್ ಸೇವಕ, ಯೂಸ್ಲೆಸ್ ಸರ್ವೆಂಟ್ ಅಂತ ರಾಮ ಹೇಳ್ತಾನೆ. ನೋಡಿ ಎಂತ ಒಂದು ಸಿಚುವೇಶನ್ ಲಕ್ಷ್ಮಣ ಇದ್ದಾನೆ. ನಮ್ಗೆ ಆಗ್ತದೆ ಇಲ್ಲಿ ಈ ರೀತಿ ಮಾತು ಹೇಳಿದ್ರೆ ನಾವು ಇಮಿಡಿಯೇಟ್, ಈಗ ನಾನಿಲ್ಲಿ ನಿಮ್ಗೆ ಯಾರಾದ್ರು ಬೈದ್ರೆ ಇಮಿಡಿಯೇಟ್ ನೀವು ಗ್ರೂಪ್ ಅನ್ನು ಬಿಟ್ಟು ಹೋಗುವ. ಯಾಕೆ ನಮ್ಗೆ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಈ ಕ್ವಾಲಿಟಿ ಇಲ್ಲ, ಸೇವೆ ಕ್ವಾಲಿಟಿ ಇಲ್ಲ. ಆದ್ರೆ ನೋಡಿ ಈ ರೀತಿ ಹೇಳುವಾಗ ನೀನು ನಾಲಾಯಕ್ ಸೇವಕ. ಲಕ್ಷ್ಮಣನ ಪೊಸಿಷನ್ ನೋಡಿ. ಸೀತೆ ಅವನ ಕ್ಯಾರೆಕ್ಟರ್ ಮತ್ತೆ ಇಂಟಿಗ್ರಿಟಿಯನ್ನು ಡೌಟ್ ಮಾಡ್ತಾ ಇದ್ದಾಳೆ. ಮತ್ತೆ ರಾಮದೇವರು ಅವನ ಕಾಂಪಿಟೆನ್ಸ್ ಅನ್ನು ಡೌಟ್ ಮಾಡ್ತಿದ್ದಾರೆ. ಈಗ ನಮ್ಮ ಮಾಸ್ಟರ್ ನಮ್ಮ ಕ್ಯಾರೆಕ್ಟರ್, ಇಂಟಿಗ್ರಿಟಿ ಮತ್ತೆ ಕಾಂಪಿಟೆನ್ಸ್ ಅನ್ನು ಡೌಟ್ ಮಾಡಿದ್ರೆ ನಮ್ಗೆ ಸೇವೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ನಮ್ಗೆ ಆಗುದಿಲ್ಲ. ಹಾಗಾಗಿ ಲಕ್ಷ್ಮಣ ಇಲ್ಲಿ ಸರಿಯಾದ ಒಂದು ನಿಜವಾದ ಸೇವಕ ಹೇಗಿರ್ಬೇಕು ಇಲ್ಲಿ ನಮ್ಗೆ ತೋರಿಸ್ತಾನೆ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಆ ನಿಜವಾದ ಸೇವಕ ಆಗ್ಬೇಕಿದ್ರೆ ನಿಜವಾದ ಮಾಸ್ಟರ್ ಇರ್ಬೇಕು. ಈ ರಾಮ ನಿಜವಾದ ಮಾಸ್ಟರ್, ಅದೇ ರೀತಿ ಈ ಲಕ್ಷ್ಮಣ ನಿಜವಾದ ಸೇವಕ. ಮತ್ತೆ ಇನ್ನೊಂದು ವಿಷಯ ರಾಮ ಹೇಳುವಂತದ್ದು, ಈ ವಿಭೀಷಣ ಬರ್ತಾನೆ ರಾಮನ ಹತ್ರ. ಬರುವಾಗ ಎಲ್ಲರೂ ಹೇಳ್ತಾರೆ ಇವ ಎನಿಮಿ ಕ್ಯಾಂಪಿಂದ ಬಂದ. ಅದಕ್ಕೆ ರಾಮ ಹೇಳುವಂತದ್ದು, ಎನಿಮಿ ಕ್ಯಾಂಪಿಂದ ರಾವಣ ಬಂದ್ರು ಕೂಡ ನಾನು ಅವನು ಆಕ್ಸೆಪ್ಟ್ ಮಾಡ್ತೇನೆ. ಹಾಗಾಗಿ ರಾಮಚಂದ್ರ ಅವನಿಗೆ ಆ ಶರಣಾಗತಿ ಕೊಟ್ಟ. ಮತ್ತೆ ಆ ಅವನ ಶರಣಾಗತಿಗೆ ಅವನಿಗೆ ಎಂತ ಮಾಡಿದ? ಯುದ್ಧ ಆಗುವ ಮುಂಚೆ ಲಂಕಾದ ರಾಜನಾಗಿ ಘೋಷಿಸಿದ. ವಿಭೀಷಣ ಈ ಲಂಕೆಯ ರಾಜ ಅಂತ ಘೋಷಣೆ ಮಾಡಿದ. ಯುದ್ಧವೇ ಆಗ್ಲಿಲ್ಲ. ಹಾಗೆ ಹೇಳ್ತಾರೆ, ಈಗ ಇನ್ ಕೇಸ್ ರಾವಣ ಬಂದು ನೀನು ಶರಣಾಗತ ಆದ, ಆಗ ನೀನು ಅವನಿಗೆ ಎಂತ ಮಾಡ್ತೀಯ? ಆಲ್ರೆಡಿ ನೀನು ಲಂಕೆಯನ್ನು ವಿಭೀಷಣ ಕೊಟ್ಟಾಯ್ತು, ಎಂತ ಮಾಡ್ತೀಯ? ಆಗ ನಾನು ಅಯೋಧ್ಯೆಯನ್ನು ರಾವಣನಿಗೆ ಕೊಡ್ತೇನೆ.
ಮತ್ತೆ ನಿನ್ನ ಅಯೋಧ್ಯ ರಾವಣನಿಗೆ ಕೊಟ್ರೆ ಭರತ ಎಂತ ಮಾಡ್ತಾನೆ? ಭರತನಿಗೆ ಎಂತ ಕೊಡ್ತೀಯ? ನಾನು ಭರತನಿಗೆ ವೈಕುಂಠ ಕೊಡ್ತೇನೆ. ನೀನು ವಿಭೀಷಣನಿಗೆ ಲಂಕ ಕೊಟ್ಟಿದ್ಯಾ, ರಾವಣನಿಗೆ ಅಯೋಧ್ಯೆ ಕೊಟ್ಟಿದ್ಯಾ, ಭರತನಿಗೆ ವೈಕುಂಠ ಕೊಟ್ಟಿದ್ಯಾ, ಮತ್ತೆ ನೀನು ಎಂತ ಮಾಡ್ತೀಯಾ? ನಾನು ಮೂವರ ಸೇವೆ ಮಾಡ್ತೇನೆ. ಹಾಗಾಗಿ ನಾವು ಈ ಸೇವಾ ಭಾವವನ್ನು ನೋಡಿ, ಯಾವಾಗ್ಲೂ ಈ ಸೇವಾ ಭಾವ ನಾವು, ಹೇಗೆಂದ್ರೆ ಒಬ್ಬ ಲೀಡರ್, ಈಗ ರಾಮ ಲೀಡರ್, ರಾಮನ ಸೇವಾ ಭಾವ ಇದ್ದ ಕಾರಣ ಲಕ್ಷ್ಮಣ ಅಂತ ಕೂಡ ಅದು ಇತ್ತು ಅಂತ ನಾವು ಇದರಲ್ಲಿ ತಿಳಿಬೇಕು. ಎಸ್, ಹರೇ ಕೃಷ್ಣ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.